ಪ್ರಪಂಚದಲ್ಲಿ ಅತಿ ಹೆಚ್ಚು ಮುಖ್ಯ ಆಹಾರವಾಗಿ ಬಳಸುವ ಧಾನ್ಯ ಎಂದರೆ ಗೋಧಿ. ಆಹಾರವಾಗಿ ಅತಿ ಹೆಚ್ಚು ಗೋಧಿ ಬಳಸುವ ದೇಶಗಳ ಪಟ್ಟಿ ಹೀಗಿದೆ. ಇದು ಗೋಧಿ ಬೆಳೆಯುವುದಕ್ಕೆ ಸಂಬಂಧಿಸಿಲ್ಲ, ಉಣ್ಣುವುದಕ್ಕೆ ಸಂಬಂಧಿಸಿದೆ. ನೂಡಲ್ಸ್, ರೊಟ್ಟಿ, ಪಾಸ್ತಾ, ಡಂಪ್ಲಿಂಗ್ ಎಂದು ಹಲವು ವಿಧಾನದಲ್ಲಿ ಗೋಧಿ ಸೇವಿಸುವವರು. ವರ್ಷದಲ್ಲಿ ದೇಶ ಬಳಸುವ ಗೋಧಿ ಪ್ರಮಾಣ ಮುಂದಿನಂತಿದೆ. ಚೀನಾ 1.51 ಕೋಟಿ ಟನ್, ಭಾರತ 1.12 ಕೋಟಿ ಟನ್, ಯುರೋಪ್ ಒಕ್ಕೂಟ 1.38 ಕೋಟಿ ಟನ್, ಯುಎಸ್ಎ ಮತ್ತು ಪಾಕಿಸ್ತಾನ ತಲಾ 28 ಲಕ್ಷ ಟನ್, ರಷ್ಯಾ 23 ಲಕ್ಷ ಟನ್, ಈಜಿಪ್ಟ್ 19.3 ಲಕ್ಷ ಟನ್, ಇರಾನ್ 15 ಲಕ್ಷ ಟನ್, ಬ್ರೆಜಿಲ್ ಮತ್ತು ಅಲ್ಜೀರಿಯಾ ತಲಾ 11.5 ಲಕ್ಷ ಟನ್. Wisdom is giving a massive giveaway of free Chromebook laptops for all the students going for study abroad. At Wisdom, we are not just opening doors, we are giving you the key to your future. We have helped thousands of students to earn great scholarships and education loans to get admitted to top global universities. We are powering your journey with the free Chromebook. Join Wisdom today. Your future begins now.